ಮಂಗಳೂರಿನ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ನ ಪೀರಿಯೋಡೆಂಟಿಕ್ಸ್ನ ವತಿಯಿಂದ ವಿಶ್ವ ಬಾಯಿಯ ಆರೋಗ್ಯ ದಿನದ ಅಂಗವಾಗಿ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಇಂದು ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಕಾಲೇಜಿನ ವಿದ್ಯಾರ್ಥಿಗಳು ನಗರದಲ್ಲಿ ಫ್ಲೆಕ್ಸ್ಗಳನ್ನು ಹಿಡಿದು ವಿಶೇಷ ಜಾಗೃತಿ ಜಾಥಾ ನಡೆಸಿ ಕಾಲ್ನಡಿಗೆಯಲ್ಲಿ ತೆರಳಿದರು. ಬಾಯಿಯ ಆರೋಗ್ಯ, ಹಲ್ಲುಗಳ ರಕ್ಷಣೆ ಕುರಿತಾದ ಜಾಗೃತಿ ಮಾಹಿತಿಗಳನ್ನು ಈ ಸಂದರ್ಭ ಪ್ರದರ್ಶಿಸಲಾಯಿತು. ಅಲ್ಲದೆ ಮುಕ್ಕ ಜಂಕ್ಷನ್ನಲ್ಲಿ ಬೀದಿ ನಾಟಕವು ಕೂಡ ಪ್ರದರ್ಶಿಸುವ ಮೂಲಕ ಬಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಜಾಗೃತಿಯನ್ನು ಮೂಡಿಸಲಾಯಿತು. ದೀಪ ಬೆಳಗಿಸುವ ಮೂಲಕ ಸಭಾ ಕಾರ್ಯಕ್ರಮದಲ್ಲಿ ಚಾಲನೆಯನ್ನು ನೀಡಲಾಯಿತು. ಕಾಲೇಜಿನ ಡೀನ್ ಡಾಕ್ಟರ್ ರೇಷ್ಮಾ ಅವರು ಉದ್ಘಾಟಿಸಿ, ಮುಖ್ಯವಾಗಿ ಬಾಯಿಯ ಆರೋಗ್ಯದ ಕುರಿತು ಇಂದಿನ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಚಿಕ್ಕಂದಿನಲ್ಲೇ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಂಡು ಬರಬೇಕು. ಈ ವಿಚಾರಗಳ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಎಂದರು. ಮುಕ್ಕದ ಶ್ರೀನಿವಾಸ ದಂತ ಕಾಲೇಜಿನ ಪೀರಿಯೋಡೆಂಟಿಕ್ಸ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಚಾಂದಿನಿ ಕುಮಾರ್, ಡಾಕ್ಟರ್ ಶ್ರೀವಿದ್ಯಾ ಭಟ್, ಶಮಿತಾ, ಸ್ಮಿತಾ ಮೊದಲಾದವರು ವೇದಿಕೆಯಲ್ಲಿದ್ದರು. ಈಗಾಗಲೇ ಹಲವು ರೋಗಿಗಳ ತಪಾಸಣೆ ಮಾಡಲಾಗಿದ್ದು ರೋಗದ ಬಾಯಿ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗಿದೆ. ಬಾಯಿ ಆರೋಗ್ಯ ಮತ್ತು ರೋಗಗಳ ಅರಿವು ಮೂಡಿಸುವ ಬೀದಿ ನಾಟಕಗಳನ್ನು ಸುರತ್ಕಲ್ ಜಂಕ್ಷನ್ನಲ್ಲೂ ಪ್ರದರ್ಶನ ಮಾಡಲಾಗಿದೆ. ಈ ಮೂಲಕ ಇನ್ನಷ್ಟು ಜಾಗೃತಿಯನ್ನು ಮುಂದಿನ ದಿನಗಳಲ್ಲೂ ಮೂಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಬಾಯಿಯ ಆರೋಗ್ಯದ ಬಗ್ಗೆ ಜಾಗೃತಿ ಹಾಗೂ ವಿಶೇಷ ತಪಾಸಣೆಯನ್ನು ಕೂಡ ಮಾಡಲಾಯಿತು. ಫಸ್ಟಿಗೆ ನಾವು ಸರಿಬೇಕು, ಆದರೆ ಮಾತ್ರ ಬೇರೆಯನ್ನು ಸರಿ ಮಾಡಲು ಸರಿಯಾಗ್ತದೆ. ಸೊ ನಾವು ಅವರಲ್ಲಿ ಜಾಗೃತಿ ಮೂಡಿಸಿ ಇವತ್ತಿಗೆ ನಾವು ಜನರಲ್ಲಿ ಅವರಲ್ಲಿ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ನಾವು ಇವತ್ತು ಅವರಿಗೆ ಚೆಕಪ್ ಮಾಡಿ ಅವರಿಗೆ ಎಲ್ಲ ರೀತಿಯ ಔಷಧ ಅಥವಾ ಇದು ಟ್ರೀಟ್ಮೆಂಟನ್ನು ಫ್ರೀಯಾಗಿ ಕೊಡುವಂತೆ ನಾವು ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಾಗೂ ಅವರು ಅಲ್ಲಿಗೆ ಬಂದು ಅಲ್ಲಿಗೆ ತಮ್ಮ ಹಲ್ಲಿನ ತಪಾಸಣೆ ಮಾಡಿ ತಮಗೆ ಎಂದಾದರೂ ಇದ್ದರೆ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ನಾವು ಕೊಡ್ತೇವೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಡೆಂಚರ್ ಹಾಕೋದು, ಕ್ಲೀನಿಂಗ್ ಮಾಡೋದು, ರೂಟ್ ಕೆನಾಲ್ ಟ್ರೀಟ್ಮೆಂಟ್, ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ನಾವು ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಕೊಡ್ತೇವೆ. ಜನಸಾಮಾನ್ಯರು ಬಂದು ಇದನ್ನು ಪಡಿಸಿಕೊಳ್ಳಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಈ ಕ್ಯಾಂಪಲ್ಲಿ ನಾವು ಬಾಯಿಯ ತಪಾಸಣೆ ನಡೆಸಿ ವಸಡು ಸಂಬಂಧ ಎಲ್ಲ ಚಿಕಿತ್ಸೆ ಅಂದರೆ ಕ್ಲೀನಿಂಗ್ ಇಂದು ಸರ್ಜರಿ ತನಕ ಫ್ರೀ ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ಬೇರೆ ಡಿಪಾರ್ಟ್ಮೆಂಟದು ಟ್ರೀಟ್ಮೆಂಟ್ ಸಹ ಫ್ರೀ ಇಲ್ಲಾದರೆ ತುಂಬ ಕಮ್ಮಿ ರೇಟಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಜಾಸ್ತಿ ವಿವರವನ್ನು ಕೊಡಲಿಕ್ಕೆ ನನ್ನ ಸಹೋದ್ಯೋಗ ನಿಮಗೆ ನಿಮ್ಮ ಹತ್ರ ಮಾತಾಡ್ತಾರೆ. ಈ ನಮ್ಮ ಮಿಷನ್ ಸುರತ್ಕಲ್ ಕಾರ್ಯಕ್ರಮ ಒಂದು ಸಕ್ಸಸ್ ಆಗಲಿಕ್ಕೆ ನಿಮ್ಮ ಸಹಾಯಕ ನಮಗೆ ಬೇಕಾಗಿದೆ. ಈ ಸೌಲಭ್ಯವನ್ನು ಸರಿಯಾಗಿ ಉಪಯೋಗಿಸಿ ಬಾಯಿಯ ಹಾಗೂ ಶರೀರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ನಿವೇದನೆ ಮಾಡ್ತೀನಿ. ಇದೇ ಥರ ಒಂದು ಚಿಕ್ಕ ಸರ್ಕಲ್ ಡ್ರಾ ಮಾಡ್ತಾ ಪ್ರತಿಯೊಂದು ಹಲ್ಲಲ್ಲಿ ಸರ್ಕಲ್ ಥರ ಬ್ರಷ್ ಮಾಡ್ತಾ ಹೋಗ್ಬೇಕು. ಬೆಳಿಗ್ಗೆ ಮತ್ತು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಬ್ರಷ್ ಮಾಡಬೇಕು. ಡೇಂಜರ್ ತಂಬಾಕು ಸೇವನೆ ಡೇಂಜರ್, ಬಾಯಲ್ಲಿ ಇಟ್ಟರೆ ಅಲ್ಸರ್, ಬಿಡ್ಲಿಲ್ಲ ಅಂದರೆ ಕ್ಯಾನ್ಸರ್, ಜೀವನವೇ ಪಂಚರ್. ಎಷ್ಟು ತಗೋತೀಯ? ಹೌದಾ? ಒಂದು ಸಿಗರೇಟ್ 20 ರೂಪಾಯಿ ಅಂದರೆ ನೀನು ದಿನಕ್ಕೆ ಇಷ್ಟು ಖರ್ಚು ಮಾಡ್ತೀಯ. ನೀನು ಇಷ್ಟು ಖರ್ಚು ಮಾಡೋದು ಏನು ಉಪಯೋಗನ
ಒಳ್ಳೆಯದೋ ಇಲ್ಲ, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಿಲ್ಲ. ನೋಡಿ ಇದೇ ಥರ ಇಲ್ಲಿ ಎಷ್ಟು ಜನ ಇದ್ದೀರಾ, ಸಿಗರೇಟ್ ತಂಬಾಕು ತೆಗೆಯೋರ ಬಾಯಲ್ಲಿ ಕಲೆಗಳು ಹುಣ್ಣು ಗಾಯವಿರುತ್ತವೆ. ಆದರೆ ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ, ಅದನ್ನು ಸರಿಪಡಿಸೋಕ್ಕೆ ನಾವಿದ್ದೀವಿ. ಆದರೆ ನೀವೆಲ್ಲ ಏನು ಮಾಡಬೇಕಂದ್ರೆ ಚಿಕಿತ್ಸೆಯ ಸಮಯ ಸಿಗರೇಟ್ ತಂಬಾಕು ತೆಗೆಯುವುದನ್ನು ನೀವು ನಿಲ್ಲಿಸಬೇಕು.